ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ ತುಂಬ ಜನ ಆ ನಂಬರಿಗೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರಿಗೆ ತುಂಬ ಜನ ನಂಬರ್ ಕಳಿಸ್ತಾರೆ. ಸೊ ವಿತ್ ಕಾನ್ಸೆಪ್ಟೇ ಕಳಿಸ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ಕೇಳ್ತಾರೆ, ಸೊ ಯಾವಾಗ ನಾವು ಕಳಿಸಿರುವಂಥ ನಂಬರಿಗೆ ಪ್ರ್ಯಾಂಕ್ ಮಾಡಿರುವಂಥ ಎಪಿಸೋಡ್ ಯಾವಾಗ ಬರುತ್ತೆ ಅಂತ. ಓಕೆ, ಆ್ಯಂಡ್ ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ನಂಬರ್ ಸ್ವಿಚ್ ಆಫ್ ಆಗಿರುತ್ತೆ, ಒಂದು ನಾಟ್ ರೀಚಬಲ್. ಸೊ ಇಂಥದ್ದು ತುಂಬ ಇರುತ್ತೆ. ಓಕೆ, ಸೊ ಅದಕ್ಕೆ ನೀವು ಕೊಟ್ಟಿರುವಂಥ ನಂಬರಿಗೆ ನಾವು 100% ನಾವು ಟ್ರೈ ಮಾಡ್ತೇವೆ. ಸ್ವಿಚ್ ಆಫ್ ಹೋಗಿ ಚಾರ್ಜ್ ಇಟ್ಟು ಆನ್ ಆದರೆ 100% ಕಾಲ್ ತಾಗಿ ಎಪಿಸೋಡ್ಗೆ ಬರ್ಬೋದು. ಆ್ಯಂಡ್ ಪ್ರತಿಯೊಂದು ಎಪಿಸೋಡ್ ಯೂಟ್ಯೂಬ್ನಲ್ಲಿದೆ. ಸೊ ಯೂಟ್ಯೂಬ್ನಲ್ಲಿ ಕೂಡ ನೀವು ಕಿರಿಕಿರಿ ಮಸ್ಕರಿ ಎಪಿಸೋಡನ್ನು ನೋಡ್ಬೋದು. ಓಕೆ, ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಹರೀಶ್ ಚಂದ್ರ ಅಡ್ಯಾರ್, ಕಣ್ಣೂರು. ಓಕೆ, ಇವರು ನಂಬರ್ ಕೊಟ್ಟಿರೋದು ವಿಕ್ರಮ್. ಓಕೆ, ಸೊ ಇವರು ಕಾರ್ಪೆಂಟರ್ ಆ್ಯಂಡ್ ಸಾಂಗ್ ಕೂಡ ಹೇಳ್ತಾರಂತೆ. ಸೊ ಸಾಂಗ್ ಕೂಡ ಹೇಳ್ತಾರಂದರೆ ಓಕೆ, ನೋಡೋಣ ಯಾವುದಾದ್ರೂ ಒಂದು ಚಾನ್ಸ್, ಅಂದರೆ ಟಾಪಿಕ್ ಏನಂದರೆ ಒಂದು ಚಾನ್ಸ್ ಇದೆ, ಒಂದು ಆಲ್ಬಮ್ ಸಾಂಗಿಗೆ ಸಿಂಗ್ ಮಾಡುವಂಥ ಚಾನ್ಸ್ ಇದೆ, ನಿಮಗೆ ಸಿಂಗ್ ಮಾಡ್ಬೋದಾ ಇಲ್ವಾ ಅಂತ. ಓಕೆ, ಸೊ ಇವ್ರು ಏನು ಹೇಳ್ತಾರೆ, ಒಂದು ಕಾರ್ಪೆಂಟರ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ. ಅವರಿಗೊಂದು ಟ್ಯಾಲೆಂಟ್ ಏನಂದರೆ ಸಾಂಗ್ ಹೇಳ್ತಾರಂತೆ. ಸೊ ನೋಡೋಣ, ಈ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಹರೀಶ್ ಚಂದ್ರ ಇವರನ್ನು ಪ್ರ್ಯಾಂಕ್ ಮಾಡೋಣ, ಬನ್ನಿ. ಹಲೋ, ನಮಸ್ತೆ. हरीश अते नमस्ते, याने विक्रम नो फ्रेंड बातेर नो बोलर रे हरीश रे ಇಲ್ಲ रे अबे मेरे विक्रम यान एन्न पुदर सुकेश बंदे कुड्लाड बातेर कुड्लाड विषयदल्लि जीर पद्य बरमन परा पद्य पंपजरा अतः मेरे विक्रम पंडरे पद्य मिनी यान पंडितरे पद्य पंपिनगुलु एरन्न इत्तन्न पन्ले ಎಂದೆ अते पद्य बरिपरा पद्य पंपिನ पक्क विक्रम दादर पंडिरे पद्य ಬರ್ಪುನೊಂದು ಕುಡ್ಲದ ಕುಡರಿ ಇರ್ನ ಫ್ರೆಂಡ್ ಇಜ್ಜೆ ಎಂಕೆ ಯಾನಪ್ಪನ ಕುಡ್ಲಾಡೆ ಅಂಚೆ ಎಂಕ ಗುರ್ತ ಆರು ಕುಡ್ಲಾಡೆ ಇರ್ನ ಬುದ್ಧರ್ ಹರೀಶ್ ಚಂದ್ರ ಅತೆ ಅಡ್ಡ ಕಣ್ಣೂರು ಉಡುಪ್ನತೆ ಅಂದಂದು ಯಾನ್ ಸುಕೇಶ್ ಬಂದ್ ಎಂಕಲ್ಲ ಒಂಜಿ ಆಲ್ಬಮ್ ಸಾಂಗ್ ಒಂದುಂಡು ಸರ್ ಐಕ್ ಒಂಜಿ ಪದ್ಯ ಪಂಡ್ರ ಏರ ಉಳ್ಳರ ಅಂದಕ್ಕೆ ಅಂದಿತ್ತೆ ವಿಕ್ರಮ್ಡ ಅಂಚೆ ಈ ಪದ್ಯ ಪನ್ಪರಿಗೆ ಅಂದ್ ಬಂಡೇರಿ ಅಂಚ ಕಾಲ್ ಮಾಡ್ತೀನಿ ಎಂಗಲ್ ಬಂಡ ಪ್ರೊಫೆಷನಲ್ ಎಂಗಲ್ನ ಎಡ್ಮ ಆಲ್ಬಮ್ ಸಾಂಗ್ ಉಂಡು ಸರ್ ಯೂಟ್ಯೂಬ್ ಬೊಡ್ಡ ತೂಲೆ ಅಂದ. ಸೊ ಇದು ಬ್ಯಾತೆ ಕೆಲ್ಸದಾದ ಅಲ್ಪ ಹರೀಶ್ ರೇ, ಬ್ಯಾತೆ ಕೆಲ್ಸದಾದ ಅಲ್ಪ ಹರೀಶ್ ಪದ್ಯ ಪನ್ಪಿಜಾರ ಬೊಕ್ಕ ಬ್ಯಾತೆ ಬ್ಯಾತೆ ಜಾಬ್ ಮಲ್ಪರೆ ಬ್ಯಾತೆ ದಾದ ಜಾಬ್ ಮಲ್ಪರಿ ಬ್ಯಾತೆ ಕೆಲಸ ಬರಂದಿ ಕಾರ್ಪೆಂಟ್ರಾ ಕಾರ್ಪೆಂಟ್ರ್ ಅದ ಒಂಜಿ ಐತೆ ಪದ್ಯ ಬರ ಪನ್ಪಿಜಾರ ತಂಚಂಡ ಓಕೆ ಅತ್ತೆ ಕಾರ್ಪೆಂಟಿಂಗ್ ಐತೆ ಯಾನ್ ಇಂಚನೈತ ಪದ್ಯದ ಬಿಡ್ಲಿ ಕಾರ್ಪೆಂಟ್ ವರ್ಕ್ ಪಂಡ ಓ ಪೂರ ಮಲ್ಪರಿ ರೇ ಪೂರ ಮಲ್ಪರ ಹೆಂಗ ಕಪಾಟ ಅವರಂಡ್ ಮಾರ ಇಲ್ಲ ಹೆಂಗ್ ಬಂಡ ಹೆಂಗಿತ್ತೇನೆ ಬಾಂಡ್ ಎಂಗಲ್ಲ ಕುಡ್ಲಾಡು ಬರ್ರೆ ಕಾಪಂಡಿ ಜನ ಉಂಡೆ ಅಂದ ಅತ್ತ ಎಂಕಲ್ಲ ಬಂಡ ಮರಣಿ ಎಂಕಲ್ಲ ಇಲ್ಲಕ್ಕೆಲ್ಲ ಅಂಡಿ ಹೊಸತಿಲ್ಲಿ ಅಂದ ಮರಣಿ ಆತ ಇಲ್ಲಕ್ಕೆಲ್ಲ 2560 ಸ್ಕ್ವೇರ್ ಫೀಟ್ ಅಂಚ ಅಲ್ತರ್ದ ಏನ್ ಆಲ್ತೀನಿ ಮನ್ನ ಎನ್ನ ಬೆಡ್ರೂಮ್ ಒಂಜುಂಡು ಐಕ್ ಒಂಜಿ ಮಲ್ಲ ಉಂದಾವಡು ಹೋಗುತ್ತಂಡೆ ಕಬಾಟ್ ಐಟ್ ಏನ ಆಪುಡು ಮನ್ನಾಗ ಆಜಿ ಡೋರ್ ಮಲ್ಪುಡು ಆಜಿ ಡೋರ್ ಅವು ಇತ್ತ ಫ್ಯಾಷನ್ ಅತ್ತೇವು ಆಜಿ ಡೋರ್ ಬಕ್ಕ ಕೂಡ ಅವು ಬಟನ್ ಸಿಸ್ಟಮ್ ಪುರ ಉಂಡತ್ ಅವು ಒಂಜಿ ಬಟನ್ ಒತ್ತುಂಡ ಕೂಡ ಪಿದ ಆರ್ಪುಂಡು ತುಲೆ ಬಟನ್ ಒತ್ತುಂಡ ಪಿದ ಬರ್ಪುಂಡು ಅವು ಪುರ ಮಲ್ಪಲ್ಲಿ ಇವರಿಗೆ
ಅಂದ ಅದು ಇಂಚ ನಾರ್ಮಲ್ ಅದು ಒಂದು ಸ್ಮೂತ್ ಪಿದೆ ಬರ್ಬಿಡುದಿಲ್ಲ ಅವು ಬರ್ಬಿಡ ಅವು ಇಂಚ ಒತ್ತಿ ಕೂಡಲೇ ಟಪ್ಪ ಪಿದೆ ಬರ್ಬಿಡುದಿಲ್ಲ ಅಪರೀತ ಬಟನ್ ಸಿಸ್ಟಮ್ ಮತ್ತೆ ಅಂದ ಈ ರೀತಿ ಐತೆ ಒಂದು ವರ್ಷ ಒಂದು ವರ್ಕ್ ಪೂರ ಮಾಡಿ ಏತ್ ವರ್ಷ ಅಂಡಿ ಒಂದು ಪೂರ ವರ್ಕ್ ಮಾಡಿ ಏತ್ ವರ್ಷ ಅಂಡಿ ಅಂದೆ ಇತ್ತೆ ಎಂಕೊಂಚಿತ ಆಜಿ ಡೋರ್ ದ ಕಬಟ್ ಮಾಡ್ಬಿಡು ಏತಾಪ್ನು ಏತಾಪ್ನು ಅಂದಂದು ಇತ್ತೆ ಹೂ ಮರ ಪಾಂಡೆ ಫ್ಲೈಡ್ ಫ್ಲೈಡಾ ಅದು ಫ್ಲೈಡ್ ಹೆಂಗ್ ಬಿಡ್ಜ ಪಂಡ ಆತು ಕ್ವಾಲಿಟಿ ಬರ್ಪುಜಿ ಮರನೇ ಮಲ್ಪುಗ ಅಂದ್ ಮರನೇ ಮಲ್ಪಲ್ಲದೆ ಎಂಗಲ್ಲ ಮನ್ನ ಮುಲ್ಪ ಸುಳ್ಳ್ಯಾಡ್ ಎಡ್ಮೆ ಎಕರೆ ಜಾಗ ಉಂಡೆ ನಡ ಮಸ್ತ್ ಉಂಡು ಮರ ಬುರ ಅಂದ್ ಕಡ್ಪದ ಜನ ಉಂಡೆ ಕಡ್ಪದ ಜನ ಉಂಡ ಅಂದೆ ಅಂದ ಅತ್ತೆ ಇರುತ್ತೆ ಆಯ್ತು ಹೂ ಮರ ಎಡ್ಡು ಅವು ಪಾಡಲಿ ಮರ್ರೆ ಪಂಡ ಕಾಸ್ತದಲ್ಲ ಚಿಜ್ಜಿ ಕಾಸ್ತ ಒಯ್ಕ್ಲ ಒಂದ್ ಮಲ್ಪಿ ಜಾಪಣ ಇರೆಗ್ಯುಲರ್ ಕಮ್ಮಿ ಅರವಲ್ಲಿ ಗೊತ್ತಾನೆ ಈರ್ಲ ಬಂಗ ಬಿದ್ದ ಮಲ್ಪನ ಅದೇ ಹೆಂಗ ಕಾಸು ಬರ ಗೆನ್ಪುಲ್ ಇಜ್ಜಾನ್ ಅಂಚ ಅಂಚ ಇತ ವಿಷಯ ಇತ ವಿಷಯ ಬಂದಾಗ ಇರಗೆ ಏಪ ಬರ್ಪರ ನಾನು ಪದ್ಯ ಅಂಬೆ ವಿಕ್ರಮ್ ಪಂಡೆ ಮಾರ್ರೆ ಪದ್ಯ ಪನ್ಪರೆ ಪದ್ಯ ಪನ್ಪೆ ಇಜ್ಜಾರೆ ವಿಕ್ರಮ್ ಕುಡ್ಲದೆ ಹೆಂಗ ಕುಡ್ಲಾಡ್ ಗುಡ್ತಾ ಬಕ ಬಾತ ವಿಕ್ರಮ್ ಏರು ಗುರ್ತೇಜ ಗುರ್ತೇಜ ಇರ್ನಲ್ಪ ಎಲ್ಲ ವಿಕ್ರಮ್ ಇಜ್ಜ ಕುಡ್ಲ ಬೈಜಾರ ಏ ಕುಡ್ಲ ಬರ್ಬಿಜಾರ ಅಂದ ಆತ ಬಕ ಇರ್ನ ಕಾಂಟ್ರಾಕ್ಟ್ ಸಿಸ್ಟೆಡ್ ಏರ್ಲ ಇಜ್ಜ ವಿಕ್ರಮ್ ಒರಿಲೆ ಇಜ್ಜ ಇರ್ನ ಒರಿಲೆ ಇಜ್ಜಾರ ಮಾರ್ರೆ ಒರಿಲ ಕಾಂಟ್ಯಾಕ್ಟೆಡ್ ಇದ್ದಾರ ವಿಕ್ರಮ್ ಅವಲಿ ಮಾರ್ರೆ ಆವಡಿತೆ ಬರ್ಪರಾ ಇತ್ತ ಕುಡ್ಲಾ ಬಲ್ಲೆ ಎಂಗಲ್ಲ ಇಲ್ಲುಂಡು ಅಲ್ಪ ನಮ್ಮ ಕೊಡಿಯಲ್ ಬೆಲ್ ಅಲ್ಪ ಲೆಫ್ಟ್ ತಿರುಗುತ್ತೆ ರೈಟ್ ತಿರುಗಲೆ ರೈಟ್ ತಿರುಗಿನಾಗ ಅಂತ ಚೂರು ಸ್ಲೈಟ್ ಟರ್ನ್ ಆಯ್ತು ಇಂಚಿ ಬಂದಾಗ ಇರಾಗ ಅಲ್ಪ ಗೋಲ್ ತಿಕ್ಕೊಂಡು ಗೋಲ್ಗಳಾಗಿ వచ్చి ಗೋಲ್ ಅಲ್ಪನೆ ಬರುದು ಅಲ್ಪ ಮಲ್ಲ ಗೇಟ್ ಉಂಡು ಗೋಲ್ ಕಡಿಟ್ಟೆ ಅತ್ತ ಇರು ಗೋಲಿಗೆ ಬೋಡು ಚಲೋ ಇರು ಗೋಲಿಗೆ ಬೋಡು ಮಾರ್ರೆ ಜಾರು ಜಾರುಜಿ ಅಂತ ಅದೇ ಅದೇ ಹರಿಸ್ರ ಇರು ಸ್ಪಂದನ ಟಿವಿ ತೂಪಾರ ಸ್ಪಂದನ ಟಿವಿ ಬರ್ಪಣೆ ಸ್ಪಂದನ ಟಿವಿ ಬರ್ಪಣೆ ಹೆಂಗೆ ನಾನು ಹಲೋ ಕೇಳೋಣ ಇತ್ತ ಕೇಳೋಣ ಹಲೋ 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 ಇತ್ತ ಕೇಳೋಣ ಇರಗೆ ಸ್ಪಂದನ ಟಿವಿ ಗೊತ್ತುನೆ ಸ್ಪಂದನ ಟಿವಿ ಅಂದೆ ಅವು ತೂಪರ ಇರು ತೂಪ್ರೇಜ ಚಾನಲ್ ಚಾನಲ್ ಅಪರ ತೂಪರ ಅಂದ ನಮಸ್ತೆ ನಮಸ್ತೆ ಹರೀಶ್ ನಮಸ್ತೆ ನಮಸ್ತೆ ಹರೀಶರ ಯಾನ್ ಕಾರ್ತಿಕ್ ಬಂದು ಸ್ಪಂದನ ಟಿವಿ ಹಿಡಿದು ಕಾಲ್ ಮಾಡ್ತಂದುಲ್ಲೆ ಸ್ಪಂದನ ಟಿವಿ ಹಿಡಿದು ಕಾಲ್ ಮಾಡ್ತಂದುಲ್ಲೆ ಕಿರಿಕಿರಿ ಬಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲೆ ಇರ್ನ ನಂಬರ್ ಕೊರ್ನಿ ವಿಕ್ರಮ್ ಇರನೇನ್ ಚೂರು ಮಂಗೆ ಆಳ್ತೀನಿ ಅವೇ ಎಂದು ಇರ ನನ್ನ ಕುಡ್ಲ ಬತ್ತದ ಕೇನೋಡ್ಚಿ ಎರಡಲ್ಲ ಅವೇ ಕಾಮಿಡಿ ಕಾಮಿಡಿ ಅದೇ ಅಂದಂದ ಏತಾಪುಡು ಅಂಚಂಡ ಆಜಿ ಡೋರ್ದ ಕಬಡ್ಡಿಗೆ ಏತಾಪುಡು ಅಂದ ಅಂದ್ ಎರಡಪ್ಪು ನಿತ್ಯ ಖಾಲಿ 300 ಸ್ಕ್ವೇರ್ ಫೀಟ್ ಇಲ್ಲಿ ಅವಡಿ ಸೊ ಇರ್ನ ನಂಬರ್ ಕೊರ್ರಿ ವಿಕ್ರಮ್ ಅವೇ ಹರಿಶ್ಚಂದ್ರ ಅವಡ ಹೆಂಗ್ಳು ಈತ್ಪುರ ಮಲ್ತಿ ತಮಾಷೆಗೆ ಬಾಯ್ 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 ಬಾಯ್
ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಹಲೋ, ಒಂಚೂರು ಜರ್ಕಳಿ. ಹೋಗ್ಬಿಟ್ನಾ? ಹಲೋ, ಅಲ್ಲೇ ನಾಯಿ ಸೂಸು ಮಾಡಾಯ್ತಾ? ಇಲ್ಲ, ನಿಮ್ಮಪ್ಪ ಮಾಟ ಮಾಡ್ಸವ್ನೆ. ಒಂಚೂರು ಜರ್ಕಳಿ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಾನು ಸ್ವಲ್ಪ ಮಾತಾಡ್ಬೇಕು. ಒಂದ್ ವಾರದಿಂದ ನಮ್ಮ ಹುಡುಗಿ ಕಾಣಿಸ್ತಾ ಇಲ್ಲ ಉಪಾಧ್ಯಕ್ಷರೇ. ಇದೆಲ್ಲ ಒಂದು ಜುಜ್ಬಿ ಮ್ಯಾಟ್ರ್. ಅಧ್ಯಕ್ಷರೇ, ನಮ್ಮ ಹುಡುಗಿ ನಮ್ಮ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಲು. ಓಹೋ, ಮದುವೆ ಯಾವಾಗ್ಲೂ? ಅದೇ ಪ್ರಾಬ್ಲಮ್. ನಮ್ಮ ಮದುವೆಗೆ ಒಂದು ಕಾನೂನು ಸಮಸ್ಯೆ ಬಂದಿದೆ. ಚಿನ್ನ, ಕನಸಲ್ಲೂ ಈ ಕೈ ಹುಡುಗಿನ ಮುಟ್ಟುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನೀನೇನೋ ಖುಷಿಯಾಗಿದ್ಯಾ, ಆದ್ರೆ ನನ್ ಕಷ್ಟ ಯಾರಿಗ್ ಹೇಳೋದು? ಎಲ್ಲ ನನ್ನನ್ನು ಹೆಂಗ್ ಚುಡಾಯಿಸ್ತಾರ ಗೊತ್ತಾ? ಅವ್ನು ಯಾವನ್ ಹೇಳೋ ತಲೆಗಳು ಇಲ್ಲಿ ಯಾರು ಇಲ್ಲ. ಎಲ್ಲ ನನ್ನ ನೀನ್ ಲವ್ ಮಾಡಿರೋದು ಅಧ್ಯಕ್ಷನಲ್ಲ, ಉಪಾಧ್ಯಕ್ಷನ ಅಂತಾರೆ ಗೊತ್ತಾ? ಅದಕ್ಕೆ ನಾನು ಅಧ್ಯಕ್ಷ ಆಗಿರ್ತೀನಿ. ಸ್ವಲ್ಪ ದಿನ ನೀವು ಉಪಾಧ್ಯಕ್ಷರಾಗಿರಿ. ಮದುವೆ ಆಗಿ ಫಸ್ಟ್ ನೈಟ್ ಎಲ್ಲ ಆದ್ಮೇಲೆ ಪದವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಲೇ 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 ಪವರ್ ಅನ್ನೋದು ಮೈ ಮೇಲೆ ಹಾಕೊಂಡ್ರೆ ಬಟ್ಟೆ ಎಲ್ಲ ಹಾಕೊಂಡು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬ್ಲಡ್ ಅಲ್ಲಿ ಇರ್ಬೇಕು, ಒಳಗಿಂದ ಬರ್ಬೇಕು. ನಡ, ಈ ಸಂಘದ ಸಂಸ್ಥಾಪಕನು ನಾನೇ, ಅಧ್ಯಕ್ಷನು ನಾನೇ. ಅಂದ್ರೆ ನೀನ್ ಯಾವಾಗ್ಲೂ ಅಧ್ಯಕ್ಷ ಆಗಿರ್ಬೇಕಾ? ನೀನ್ ಆದ್ಮೇಲೆ ನಿನ್ ಮಗ, ಅವನಾದ್ಮೇಲೆ ಅವನ ಮಗ. ನಾವ್ ಯಾವಾಗ್ಲೂ ಉಪಾಧ್ಯಕ್ಷರಾಗಿ ಇರ್ಬೇಕು, ಉಪಾಧ್ಯಕ್ಷರಾಗಿ ಸಾಯ್ಬೇಕಲ್ಲ? ಲೇ 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 ಕಾಲದಿಂದ ಬಾರು ನಡೀತಾ ಇರೋದೇ ಹುಡುಗಿನ ಹಾಕೋಣ. ನಿಮ್ ಹುಡುಗಿ ಕೀ ಕೊಟ್ಟು ಅಂತ ಮಾತಾಡ್ತಿದ್ಯಲ್ಲ? ನೋಡು, ನನ್ನ ಬಗ್ಗೆ ಏನಾದ್ರು ಮಾತಾಡು. ನನ್ನ ಹುಡುಗಿ ಬಗ್ಗೆ ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ಅವಳೆನ್ ತೊಟ್ಟ ಅದು, ಇವನೆನ್ ತೊಟ್ಟ ಇದು. ನಿಮ್ ಹುಡುಗಿ ತೊಟ್ಟೆ ನೀವಳು, ನೀನೇನ್ ತೊಟ್ಟ ಇವನು. ಸಿಂಹನ ಕಾಡಲ್ಲಿ ನೋಡಿದ್ಯಾ, ಝೂ ಅಲ್ಲಿ ನೋಡಿದ್ಯಾ, ಕೆಜೆಪುರದಲ್ಲಿ ನೋಡಿದ್ಯಾನೋ? ಮಗನೇ ತೆಗೆದು ಬಿಟ್ಟ ಅಂದ್ರೆ 1.5 ಟನ್ ವೇಟು. ನೋಡ್ತೀಯಾ? ನೀನ್ ಹೊಡೆಯವರೆಗೂ ನಾನು ಕಳ್ಳ ಕಟ್ಟಿದ್ದೀಯಲ್ಲ. ಹೋಗ್ರೋ, ಮೈದಾನಕ್ಕೆ ಹೋಗಿ ಆಟ ಆಡೋಗ್ರೋ. ನನ್ನ ಮೇಲೆ ಕೈ ಮಾಡಿದೆಲ್ಲ, ಸಂಘ ನಿನ್ ಮೇಲೆ ಆಕ್ಷನ್ ಆಕ್ಷನ್. ಫಸ್ಟ್ ಸಂಘದಲ್ಲಿ ದುಡ್ಡು ಖರ್ಚಾಗದೆ ಕ್ಲಿಯರ್ ನಿನಗೆ ಲೆಕ್ಕ ಕೊಡೋದು. ಮೊದ್ಲು ಟೀ ಲೆಕ್ಕ ಕೊಡ್ರು, ಆಮೇಲೆ ಸಂಘದ ಲೆಕ್ಕ ನೋಡಿರಂತೆ. ಚೀತು ಸಂಘದ ಮರ್ಯಾದೆನ ಒಬ್ಬ ಟೀ ಹೋಟ್ಲ ಅವ್ನ ಮುಂದೆ ಅಡ ಇಟ್ಬಿಟ್ಟಲ್ಲ. ಈ ಸಂಘದ ಉಪಾಧ್ಯಕ್ಷ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಯ್ತದೆ. ನೀನು ಉಪಾಧ್ಯಕ್ಷನ? ಲೇ, ನಿನಗೆ ಇನ್ನೊಂದು ವಿಚಾರ ಗೊತ್ತಾ? ನಿನ್ನ ಉಪಾಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿ ಆಗ್ಲೇ 20 ಸೆಕೆಂಡ್ಸ್ ಆಯ್ತು ಕಣ. ನೀನೇನ್ ಕಿತ್ತಾಕೋದು? ನಾನೇ ಹೋಗ್ತೀನಿ ಕಣಲ್ಲ. ನಾನೇ ಗುಂಪು ಕಟ್ತೀನಿ, ನಾನೇ ಸಂಘ ಕಟ್ತೀನಿ. ಈ ಗಜ್ಜಾಪುರದಲ್ಲಿ ನಾರಾಯಣಗೂ 4 ಜನ ಅವ್ರ ಸಂಘ ಕಟ್ತವ್ರೆಲ್ಲ ಚರಿತ್ರೆಯಲ್ಲಿ ಸ್ಥಾನ ಗಿಟ್ಸ್ಕೊಳಕ್ ಆಗಿಲ್ಲ ಕಣೋ. ನೋಡ್ತಾ ಇರೋ, ಒಂದಲ್ಲ ಒಂದ್ ದಿವಸ ನನ್ನ ಹಿಂದೆ ನಾಯಿ ತರ ಬರ್ತೀಯ ನೀನು. ನಾಯಿ ತರ ನಾನು? ಅಯ್ಯಲೇ, ಆ ಶಿವರುದ್ರಗೌಡನ ಮನೆ ಗಂಧಕ್ಕೆ ಹೋದಾಗ ನಾಯಿ ತರ ಬಾಲ ಅಲ್ಲಾಡ್ಸ್ಕೊಬೋದಿದ್ ನೀನು. ನಾನು ಸಿಂಹ ತರ ಹೋದೆ ಕಣೋ, ನೀನೇ ನಾಯಿ ತರ ಹಿಂದೆ ಬಂದವನು. ಸೊ ವೀಕ್ಷಕರು, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಅಶ್ವಥ್ ಪರ್ಕಳ. ಓಕೆ, ಸೊ ಇವರು ನಂಬರ್ ಕೊಟ್ಟಿರೋದು ಪೃಥ್ವಿ. ಪೃಥ್ವಿ ಅವರು ಹೇಳಿದ್ದಾರೆ ಸ್ವಲ್ಪ ಏನಾದರೂ ಒಂದು ಹುಡುಗಿಯ ಒಂದು ವಿಷಯ ಹಿಡ್ಕೊಂಡು, ಕಾನ್ಸೆಪ್ಟ್ ಇಟ್ಕೊಂಡು ಪ್ರ್ಯಾಂಕ್ ಮಾಡಿ ಅಂತ. ಸೊ ಕಾನ್ಸೆಪ್ಟ್ ಇಷ್ಟೇ, ನಿಮ್ಮ ನಂಬರಿಂದ ಒಂದು ಮೆಸೇಜ್ ಬಂದಿದೆ ಏನು ಅಂತ. ಆ್ಯಸ್ ಅ ಪೊಲೀಸ್ ನಾನು ಕಾಲ್ ಮಾಡ್ತಿದ್ದೇನೆ. ಸೊ ಹೇಗೆ ಅಶ್ವಥ್ ಅವರ ರಿಯಾಕ್ಷನ್ ಈಸಿಯಾಗಿರುತ್ತಾ, ಅಲ್ಲ ಸ್ವಲ್ಪ ರ್ಯಾಶ್ ಆಗ್ತಾರಾ ಏನೋ ಗೊತ್ತಿಲ್ಲ, ನೋಡೋಣ. ರ್ಯಾಶ್ ಆದರೂ ಸ್ವಲ್ಪ ಕಷ್ಟ, ಹಾಗಾಗಿ ಸ್ವಲ್ಪ ನಾರ್ಮಲ್ ವಾಯ್ಸೇ ಇಟ್ಕೊಂಡು ಅವ್ರ ಜೊತೆ ಮಾತಾಡಬೇಕಾಗತ್ತೆ. ಅವರು ರ್ಯಾಶ್ ಆದರೆ ಹೋಯ್ತು. ಓಕೆ, ಸೊ ಹಾಗಾಗಿ ಅಶ್ವಥ್ ಇವ್ರು ಹೇಗೆ ಪ್ರ್ಯಾಂಕ್ ಆಗ್ತಾರೆ ಅಂತ ನೋಡೋಣ, ಬನ್ನಿ. ಹಲೋ 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 ಯಾರು? ಅಶ್ವಥ? ಹಾ ಓಲ್ಲ ರೀ, ಎಲ್ಲಿದ್ರಿ ನೀವು? ತುಳು ಬರುತ್ತಾ ನಿಮಗೆ? ತುಳು ಬರುತ್ತಾ? ಹಾ ಬರ್ತಾ ಇದೆ. ಓಲ್ಲರ್ ಅಶ್ವಥ್? ಇಲ್ಲ ದಾದ ಮಲ್ಕೊಂಡು ಯಾನ್ ಏರೆ ಆವಡ್ ಐತ ಅಶ್ವಥ್ ಇರೊಂಜಿ ಇರ್ನ ಸೈಡ್ ಒಂಜಿ ಮೊಬೈಲ್ ಒಂಜಿ ಮೆಸೇಜ್ ಬೈದ್ನೈತೆ ಒಂಜಿ ನಂಬರ್ಗೆ. ಓ ನಂಬರ್ ಕೋಡ್ ಒಂಜಿ ನಂಬರ್ಗೆ ಒಂಜಿ ಮೆಸೇಜ್ ಕಡಪಟ್ಟಿರತ್ತೆ. ಓ ಹಾಯ್ ಡಿಯರ್ ಅಂದ್ ಏರು ಅವೊಂಜಿ ಪೊಣ್ಣ ನಂಬರ್ ಎಣ್ಣೆ ಕಡೆ ಕೊಡ್ನ್ಯಾ ಅತ್ತತ್ತೆ ಇರ್ನೆ ಕಡಪುಡ್ನಿ ಅದು ಈರ್ ಕಡಪುಡ್ನಿ ಇಜ್ಜಿ ನಾನು ಏರಾಗ್ಲೇ ಕಡೆ ಕೊಡ್ತಿದ್ದಿ ಒಂದು ಇರ್ನ ನಂಬರ್ ಅತ್ತ 8050194276 ಅಂದ ದಾನೆ ದಾಯಿಗೆ ಅಂಚ ಮಲ್ತಾರಂದು ಅಂಚ ಕೇಂದ್ರಾಗಿತ್ತು ಅಶ್ವಥ್ ಓಲ್ ಯಾನ್ ಏರಾಗ್ಲೇ ಅಂಚೆ ಕಡೆ ಕೊಡ್ತಿದ್ದಿ ಪಂಡ ಯಾನ್ ಏರನ್ ಗೊತ್ತುಂಡೆ ಏರ್ ಬಾತೇರ್ನೆ ಪಾತೇರ್ನು ಪೊಲೀಸ್ ಪಾತೇರ್ನು ಏರ್ ಬಾತೇರ್ನು ಪೊಲೀಸ್ ಪಾತೇರ್ನು ಪ್ರತಿನ ಗುರ್ತೊಂಡೆ ಈಗ ಅಂದ ಇರ್ನ ನಂಬರ್ ಪಂಡ ಇರ್ನ ನಂಬರ್ಲ ಬೈದ್ರು ಒಂದೇಟ್ ಹಾ ಇರ್ನ ನಂಬರ್ಲ ಕೊಡ್ತೇರ್ ಮಲ್ಪ
ಹಾ ಇರ್ನ ವಾಯ್ಸ್ ರೇಸ್ ಆಪುಂಡು ದಾನೆವು ಹೋಲ್ ವಾಯ್ಸ್ ರೈಸ್ ಕಾಲ್ ಕಟ್ ಮಾಡ್ಬಿಡ್ಸಿ ಹಾ ಯಾನ್ ಅದೊಂದು ಇನ್ಫಾರ್ಮೇಶನ್ ಕೇಳೋದಲ್ಲ ಸರಿಯಾದ ಇದು ಆನ್ಸರ್ ಮಾಡ್ಬಿಡಿ ಹಾ ಇರುತ್ತೆ ಒಲ್ಪಲ್ಲ ಬಲ್ಲೆ ಇಲ್ಲಾಡಿ ದಾದ ಮಲ್ತೊಂದು ಇಲ್ಲಾಡಿ ಲಾಟ್ ಕುಲೊಂದಿ ಹಾ ಕುಲೊಂದಿನಿ ಹಾ ಇತ್ತ ವಿಷಯವನ್ನು ಮೆಸೇಜ್ ದಾಕ ಕಟ್ಬಿಡ್ರಿ ಬಲ್ಲೆ ಫಾಸ್ಟ್ ಬೇಗ ಬೇಗ ಹೆಂಗ್ ಟೈಮ್ ಇಜ್ಜಿ ಏನ ಟೈಮ್ ಲಾವ್ ಮತ್ತೆ ಏರಿ ಆನುವಲ್ ಏರೆಗ್ಲ ಮೆಸೇಜ್ ಕಾಡ ಕೊಡ್ತಿ ಇದು ತೆಲ್ಪೊಚ್ಚಿ ಏರ್ತಂತೆ ಇದು ತೆಲ್ತೊಂದಿಲ್ಲ ರೀ ಸೀರಿಯಸ್ ಅದು ಪ್ಲೇ ಹಲೋ ಹಾ ಸೀರಿಯಸ್ ಅಲ್ಲ ಈರ್ ಪಾತ್ರನ ಒಂದು ವೇ ಸರಿ ಇಜ್ಜಿ ಅಶ್ವಥ್ ಮತ್ತೆ ಹಾ ಅಶ್ವಥ್ ಸುಧಾರ್ದ ಬಂದೆ ಪಾತ್ರನ ವೇ ಸರಿ ಇಜ್ಜಿ ಇದು ದಾದ ಕಲ್ತೊಂದಿಲ್ಲ ಅತ್ತ ದಾದ ಮಲ್ತೊಂದಿಲ್ಲ ರೀ ಕಲ್ತೊಂದಿಲ್ಲ ದಾದ ಕಲ್ತೊಂದಿಲ್ಲ ರೀ ಐಕೆ ಐ ಟಿ ಈರ್ ಐ ಟಿ ಮಲ್ಪು ಮುಂದೇಕೆನಾ ಐಕೆ ಐಕೆ ಯಾನ್ ಏರೆಗ್ಲ ಕಡಾವ್ ಕೊಡ್ತಿಜ್ಜಿ ಬಕ ಹೌ ಐ ಗಾಟ್ ದಿಸ್ ನಂಬರ್ ಏರು ಇರ್ನ ನಂಬರ್ ಎಂಚ ಬತ್ತಿನಿ ಪುದಾರ್ದ ಬಂದೆ ಓ ಪುದರ್ ಇರಿಗೆ ಮೆಸೇಜ್ ಸೆಂಡ್ ಮಾಡ್ಬೇಕು ಗೊತ್ತಿದ್ದೀಜಾ ಯಾನ್ ಓಡರ್ ಮೊಬೈಲ್ ದೋಚ್ಕೊಂಡೆ ಅದ ಮೊಬೈಲ್ ತೋಚ್ಪಾನ ವಿಷಯ ಆಯ್ತು ಈರು ಡಿಲೀಟ್ ಮಾಡ್ಪಾರು ದಟ್ ವಿ ಕ್ಯಾನ್ ಟೇಕ್ ಅ ಡೀಟೇಲ್ಸ್ ನೋ ಪ್ರಾಬ್ಲಮ್ ಯಾಕಂದ್ರೆ ಡೀಟೇಲ್ ತೆಪ್ಪಲಿ ನೋ ಪ್ರಾಬ್ಲಮ್ ಎಂಕ್ಲೆ ಬರೋಡ ಅಪ್ಪನ ಇರ್ಲ ಉಳ್ಳಾರ ಹಾ ಇಲ್ಲ ಇತ್ತು ಬರೋಡಾ ಹಾ ಇಲ್ಲಾಡುಲ್ಲ ಇನ್ನ ಅಡ್ರೆಸ್ ಕೊರ್ಲೆ ಅಡ್ರೆಸ್ ಹೆಂಗಲೆಗೆ ಅವ್ರದ್ದೊಂದು ಅಡ್ರೆಸ್ ತಗೊಳ್ಳಿ ಅಶ್ವಥ್ ಹೌದೌದು ಹಾಂ ಓಕೆ ಇವ್ರದ್ದು ಕೂಡ ತಗೊಳ್ಳಿ ಪೃಥ್ವಿ ಅವ್ರದ್ದು ಆಯ್ತಾ ಪೃಥ್ವಿ ಕೋಟೆಯನ್ ಗೊತ್ತುಂಟಲ್ಲ ಹಾಂ ಅಂಕುಳಿತ ಬರ್ಪಾವೆ ಅಶ್ವಥ್ ಹಾ 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 ಅಲ್ಪ ಬತ್ತದ ಇರ್ನ ನನ್ನ ಗೊಬ್ಬುನು ಅಲ್ಪ ಇಜ್ಜಿ ಈರ್ ಪೋಪಿ ನೋಡೆಗ ಅವು ಮಲ್ಪೆರ ಬಲ್ಲಿ ಹಾ ಬತ್ತನೇಕಿರ ಆನ್ಸರ್ ಮಲ್ಪುಡು ಗೊತ್ತನೆ ಒಂಜ ಇತ್ತನ ಆನ್ಸರ್ ಮಲ್ತಾರ ಬೆಸ್ಟ್ ಯಾನ್ ಎರೆಗ್ಲ ಕಡ ಕೊಡ್ತಿಜ್ಜಿ ಬಕೇರೆ ಕಡ ಬಿಡ್ತೀನಿ ಮಲ್ಲಿ ಎರೆಗ್ಲ ಕಡ ಕೊಡ್ತಿ ಆತ ಈರ್ ಎಂಚ ಕಡ ಬಿಡ್ತೀನಿ ಬಂಡಾರೆ ಯಾನ್ ಅವೇ ಬನ್ನಿ ಎಂಚ ಕಡ ಬಿಡ್ಯಾರಂದೆ ಯಾನ್ ಎರೆಗ್ಲ ಕಡ ಕೊಡ್ತಿಜ್ಜಿ ಬಂದಂತ ಅತ ತೀರಿ ಆವಾಜ್ ಒಂದು ಇರ್ನ ಆವಾಜ್ ಅಂತ ಜಾಸ್ತಿ ಹೈ ಅವನುಂಡು ಇರ್ನ ಅವು ಬಡ್ಚಿ ಅವು ಬಲ್ಲಿ ತೆಲ್ಪರೆ ಬಲ್ಲಿ ಹಲೋ ಹಾ ಹಲೋ ಇರ್ನ ವಾಯ್ಸ್ ತಾನೆ ಇರ್ನ ವಾಯ್ಸ್ ಎಂಚನ ಅತ್ತ ಎಂಕ ದಾದನ ಎಂಕ ಫೀಲ್ ಆಗುದುಂಡು ಮಾರಿ ಎಂದೆ ಪಲ್ಲೆ ಒಂಜಿ ಮರ್ಯಾದೆ ಕೊಡು ಹಲೋ ಎನ್ನ ವಾಯ್ಸ್ ಅಂಚ ಅಂಚ ಆರು ಬಲ್ಲತೆ ಹಾ ಒಂಜ ಎಂಕಲ್ಲ ಬರೋ ಕಾಲ್ ಬಂದ ಇರ್ನ ವಾಯ್ಸ್ ಡೌನ್ ಆವುಡು ಎಂಕಿಡಿಗುಲ ಏರಲ್ಲ ಗೊತ್ತಿಜ್ಜಿ ಅದೇ ನೀವು ಏರೊಂದು ನೆಕಡೆ ಬಂದದೆ ಪೊಲೀಸ್ ಪಾತ್ರರಂದು ಅವು ಪುದಾರ್ದ ಪುದಾರ್ ಸತೀಶ್ ಬಂದು ಹಾ ಏನೋ ಅವು ದಾದೆ ಅವು ಗೊತ್ತುಂಡೆ ಬರೋದು ಇದು ಒಂದು ಮಾಲ್ಪರ ಬಲ್ಲಿ ದಾಗ ಕೂಲ್ ಆದ್ ಪೋಂದು ಇರೋ ಸ್ಟೂಡೆಂಟ್ ಇರೋ ಸ್ಟೂಡೆಂಟ್ ಇರೋ ಲೈಫ್ ಹಾಲ್ ಮಲ್ಪರ ಬಲ್ಲಿ ಬಂದ್ಬಿಟ್ಟು ಒಂಜಿ ವಿಷಯ ಅನ್ನೋದು ಮಾಡ್ತದಲ್ಲ ಇರ್ ದಾಗ ಮೆಸೇಜ್ ಕಾಡ್ಬಿಟ್ಟು ಬಲ್ಲೆ ಇರ ಗೊತ್ತಿತ್ತು ಇರಿಗೆ ಗೊತ್ತಿತ್ತು ಒಂದು ಬೋರ್ಡನ್ನೇ ಮಲ್ತೀನಿ ಇದೆ ಹೆಂಗ್ ಗೊತ್ತೇ ಯಾನ್ ಎರೆಗ್ಲ ಕಡ ಕೊಡ್ತಿಜ್ಜಿ ಕಂಪ್ಲೀಟ್ ಡೀಟೇಲ್ಸ್ ಏನಾರು ಉಂಡು ನನ್ನ ಮುಲ್ಪ ಅವೇ ಇದು ಏರಿಯಾರಿಗೆ ಮೆಸೇಜ್ ಮಾಡುವರು ಪೂರ ಗೊತ್ತು ನಿಂಗಳಿಗೆ ಇರೇನ್ ಗೊತ್ತು ಇತ್ತ ತೂಕ ಹಾಕೊಂಡಲ್ಲಂಜಿ ಮಲ್ಲ ಡಿಸಿಷನ್ಗೆ ಬೈದೆ ಹಾ ಇರುತ್ತ ಇಲ್ಲಡುಲ್ಲ ಅದೇ ಹಾ ಅಂಚ ಪೃಥ್ವಿ ಇರಿಗೆ ಎಂಚ ಗುರ್ತಾ ಫ್ರೆಂಡ್ ಎಂಚ ಪೃಥ್ವಿ ಹಾ ಬಣ್ಣ ಎಡ್ಡೊಡಿಗೆ ಈರೆ ಅಲ್ಲ ಎಡ್ಡೆ ಅವು ಈರೆ ಮಾಡೋಡು ಎಡ್ಡೆ ಅಂದೆ ಇರ್ತ ಹಲೋ ತೆಲ್ಪರಲ್ಲಿ ಹಲೋ ಅಶ್ವಥ್ ತೆಲ್ಪರ ಬಲ್ಲಿ ಹಾವ್ ತೆಲ್ತನೆಲ್ಲ ಉಳ್ಳಾಡೆ ತೆಲ್ಪಲೆ ಮನಸ್ಸಡು ಗೊತ್ತಾಡತ್ತೆ ಹಾ ಇದ ಬತ್ತನ ಪೂರ ಗೊತ್ತಾವ ತೆಲ್ಪನ ಪೂರ ಅಂತ ವ್ಯಾನ್ ಹಾ ಅವೇನು ಅಲ್ಪ ಪಿರೋಡು ಓಲು ಪಿರೋಡು ಏನ ಫಲಂದುಲ್ಲ ಏನಾಗ ಎಂಜಿನವು ಏರ್ಲೆ ಜಾವು ಇಲ್ಲ ದಾದಗೆ ಅಮ್ಮನಗುಲ್ ದಾದ ಬಂದಿರಿ ನಾಳೆ ಜಾವು ಎರಡು ಮಾತನ್ನು ಏನು ಹಾ ಇತ್ತ ಇರ್ನ ಒಂತೆ ಕಾಲೇಜ್ ಅಂತ ಜಾಸ್ತಿ ಅಪ್ಪಂಗೈತೆ ಪಾತೇರ್ನೆ ಪೂರ ಹಾ ನೋಡೆ ಇರ್ ಬಸ್ ಸ್ಟ್ಯಾಂಡ್ ಪೂರ ಒಂತೆ ಬಸ್ ಸ್ಟ್ಯಾಂಡ್ ಅಲ್ಪ ಕಂಪ್ಲೇಂಟ್ ಪೂರ ಜಾಸ್ತಿ ಉಂಡು ಇರ್ನ ಬಗ್ಗೆ ನಾನು ಪೂರ ವೆರಿಫೈ ಮಲ್ತಾನೆ ದಾದಾ ಟ್ಯಾಲಿ ಮಲ್ತೆ ಹಾ ಇರ್ನ ಟ್ಯಾಲಿ ಮಲ್ಪಲಾಗ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಬರ್ಪು
ಗೊತ್ತಾಂಡೆ ದಯಪಂಡ ಇರ್ನ ನಂಬರ್ದ ಹಿಸ್ಟ್ರಿ ತೂನಾಗ ಇತ್ತೇನು ಬೋರ್ಡ್ FIR ಪಾಡುವೇನು ಇದು ಬುರ್ಚಿ ಇಜ್ಜಿಂಡ ಏನು ಅಲ್ಪನ ಇದು FIR ಪಾಡ್ನಾ ಯಾಕೆ ಬುರ್ಚಿ ಅಂಚನೆ ಮೆಸೇಜ್ ಕಾಡ್ಬಿಡ್ದಾರ ಅಂಚನೆ ಪಾಡುವೆ ಅತತ್ತೆ ಇರೆ ಎನ್ನೇ ಪನ್ಲೆ ಮೂಲ ರೆಕಾರ್ಡ್ ಆವೊಂದು ನೀರು ಹೊರ ಬೋರ್ಡ್ ಬೊರ್ಚಿ ಬಂಡರೆ FIR ಪಾಡು ಬೋರ್ಡ್ ಬಣ್ಣಗ ಅವೊಂದು ಬೇತನೆ ಆಪುಂಡು ಹಲೋ ಪಾಡುವೆ ದಾದೆ ಪಾಂಡ ಇಲ್ಲ ಜೀವನ ಬರ್ಬೋದತಿ ಜಾಬ್ ಒಲ್ಲ ತಿಕ್ಕುಜಿ ಕಲ್ತನ ಲಾಪುಜಿ ಮಲ್ಲ ಜಾತ ಪ್ರತ್ಯುನೆ ಕುಲ್ಮುಲು ಲೆತೊಂ ಬೈದ ಇಡೆಗೆ ಸ್ಟೇಷನ್ ಡುಲ್ಲೆ ఆయన శబ్దం ఆయన శబ్దం పిరవండి ఉల్లెట్ స్టేషన్ సమ బుడొందులే ఇరేగ్ లంచ మల్పుడా ಇರಿ FIR ಪಾಠ ಇರೇನಿ ರಿಸಿಪ್ಟ್ ಬರಿಪಿನಿಂದ ಎಂದರೆ ಇರಿ ಡೊನೇಷನ್ ಅಂಗಡಿಯಿಂದ ಎಂದರೆ ಇರಿ ಡೊನೇಷನ್ ಕೊರ್ಪಿನಿಂದ ಎಂದರೆ ಇರಿ ಹಲೋ హలో ಈ ರೀತಿ ತೆಲ್ತದ್ದು ಕೂಡ ಇಂಚು ಬತ್ತಿನದೆ ತೆಲ್ಪರಲ್ಲಿ ಅಶ್ವಥ್ ಇತ್ತಾನೆ ಪೃಥ್ವಿಗೆ ಒಂಜಿ ಕ್ವಶನ್ ಕೇಳಿ ಇರ್ನ ಬಗ್ಗೆ ಯಾರು ಪನ್ಪಿನಿ ಅವೇ ಮೆಸೇಜ್ ಯಾನದ್ ಕಡೆ ಬಿಡ್ತೀನಿ ಅಶ್ವಥ್ ಒಂದು ಮಂಡ್ಯ ಅಂಚಾದಿ ಎರಡು ಕಾಲ್ ಮಾಡ್ತೀನಿ ಅಂದ ಒಂದಕ್ಕೆ ದಾದಾನ್ ಒಂದಕ್ಕೆ ದಾದಾನ್ ಪರ್ ಇತ್ತೋರ್ತಿ ಒಂಜಿ ಒಂಜಿ ಪುಂಡ್ಲಿಗೆ ಮೆಸೇಜ್ ಕಡೆ ಬಿಡ್ಚಾರ ಕಡೆ ಬಿಡ್ತಾರೆ ಒಂದು ಫ್ರೆಂಡ್ಸ್ ಆಯ್ತು ಒಂದು ಅನ್ನೊಂದು ನಂಬರ್ಗೆ ಗಡಿ ಗಡಿ ಕಡೆ ಬಿಡ್ತಾರೆ ಹಾಯ್ ಡಾರ್ಲಿಂಗ್ ಪುರ ಅಂತ ಬಗ್ಗೆ ಎಂಚ ಕಡೆ ಬಿಡುವಾರ if you can tomorrow you give your mobile here ನಮ್ಮ ಒಂದಕ್ಕೆ ಬಲೆ I'll come to your house you give me the mobile for one day you give me the mobile for one day you don't speak in Nadut okay you don't speak middle ಅಶ್ವಥ್ ಬ್ಯಾ ತೆಲ್ಪುನಿ ಅಶ್ವಥ್ ಬ್ಯಾ ತೆಲ್ತಿಂದ ಹೇಗೆ ಇಚ್ಚಿಚ್ಚಿ I'll file the file I'll trace the file okay ಇರ್ನ ಪುದಾರ್ ಕೊಂಚ FIR ಆಪುಂಡು okay ದೀಲೇರಿ ಇರಿ ಇಂಚನೆ ಮಲ್ಪಲೇವೆ ಎಲ್ಲ ಚಿಕ್ಕವಾರ ಇದೆ ಇರಿಗೆ ಇಂಚು ಬರೋಲ್ಯಾ ಇರೆ ಮುಲ್ಪ ಬರೋಲ್ಲ ಚಿಟ್ಪಾಡಿದಲ್ಪ ಚಿಟ್ಪಾಡಿದಲ್ಪ ಬರ್ತದೆ ಹನುಮಾನ್ ಗ್ಯಾರೇಜ್ ಉಂಡದೆ ಹನುಮಾನ್ ಗ್ಯಾರೇಜ್ ಉಂಡಲ್ಪ ಅಲ್ಪ ಸ್ಪಂದನ ಟಿವಿ ಉಂಡು ಸ್ಪಂದನ ಟಿವಿ ಸ್ಪಂದನ ಟಿವಿ ಉಂಡತ್ತೆ ಸ್ಪಂದನ ಟಿವಿ ಅಲ್ಪ ಬರ್ತದೆ ಅಂತಿಕ್ವೆ ಸ್ಪಂದನ ಟಿವಿ ಅಲ್ಪ ಬರ್ತದೆ ಯಾಂತಿಕ್ವೆ ಅಂದೆ ನಮಸ್ತೆ ಅಶ್ವಥ್ ಕಾರ್ತಿಕ್ ಬಂದೆ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡ್ದೆ ಇರ್ನ ನಂಬರ್ ಕೊರ್ನಿ ಪೃಥ್ವಿ ಕೋಟ್ಯಾನ್ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲ ಓಕೆ ನಂಬರ್ ಕೊಡ್ತೀರಿ ನಂಬರ್ ಇತ್ತೋರ್ತೀರಲ್ಲ ಮೆಸೇಜ್ ಮಾಡ್ತೀರಿ ರಾವಲಿ ಮಾರ ಪೊಲೀಸ್ ಫಂಡಲ್ಲಿ ರಿಪೋರ್ಟ್ ಜರದು ಅವು ಗ್ರೇಟ್ ಬೇತೆಗುಲ ಏನ್ ಗೊತ್ತಿತ್ತು ಅದೇ ಆವಾಡೆ ಸೊ ಗ್ರೇಟ್ ಅಂಡ್ ಆಲ್ ದ ಬೆಸ್ಟ್ ಇರ್ನ ಫ್ಯೂಚರ್ಗೆ ಇದು ಪೂರ ಮಲ್ತೀನಿ ನಮ್ಮ ತಮಾಷೆಗೆ ಓಕೆ ಅಶ್ವಥ್ ಬಾಯ್ 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 ಎಸ್ ವೀಕ್ಷಕರು ನೀವು ನೋಡಿ ಆಯಿತು 2 ಜನರಿಗೆ ನಾವು ಪ್ರ್ಯಾಂಕ್ ಮಾಡಿ ಆಯಿತು ಇವತ್ತು ಓಕೆ ಸೊ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 1 to 1:30 ತುಂಬ ಜನ ಮಿಸ್ ಮಾಡ್ತಾರೆ ಕಾರ್ಯಕ್ರಮವನ್ನು ಸಂಡೇ ಸೊ ಹಾಗಾಗಿ ಯೂಟ್ಯೂಬ್ನಲ್ಲಿ ಕೂಡ ನೋಡ್ಬೋದು ಕಿರಿಕಿರಿ ಮಸ್ಕಿರಿ ಟೈಪ್ ಹೊಡೆದ್ರೆ ಆಯಿತು ಎಲ್ಲ ಎಪಿಸೋಡ್ ನಿಮಗೆ ಸಿಗುತ್ತೆ ಓಕೆ ಸೊ ಪ್ರತಿಯೊಬ್ಬರು ನೀವು ಆ ನಂಬರ್ಗೆ ನಾವು ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಸೊ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕಳಿಸಿ ಯಾರು ಕಳಿಸ್ತಾರೆ ನೋಡಿ ಅವರ ಹೆಸರು ಕೂಡ ಬೇಕಾಗುತ್ತೆ ಸೊ ಯಾಕಂದರೆ ಲಾಸ್ಟಿಗೆ ನಾವು ಹೇಳ್ತೇವೆ ಇವರು ನಿಮ್ಮ ನಂಬರ್ ಕೊಟ್ಟಿರೋದು ಅಂತ ಅವರು ನಿಮ್ಮ ಊರಿದ ಬಗ್ಗೆ ಕೂಡ ಹೇಳಿ ಸೊ ನಮಗೆ ಅಲ್ಲಿ ಈಸಿ ಆಗುತ್ತೆ ಯಾಕಂದರೆ ಅವ್ರು ಕೂಡ ಕೇಳ್ತಾರೆ ಲಾಸ್ಟಿಗೆ ಯಾರು ಎಲ್ಲಿಂದ ಅಂತ ಸೊ ಹಾಗಾಗಿ ಒಂದು ಸ್ವಲ್ಪ ಈಸಿ ವೇ ಆಗಬೇಕಾದ್ರೆ ನಿಮ್ಮ ನಂಬರ್
ಪ್ಲಸ್ ನೀವು ನಿಮ್ಮ ಹೆಸರು ಆ್ಯಂಡ್ ನಿಮ್ಮ ಊರಿನ ಹೆಸರು. ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಓಕೆ, ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.